ನಿನ್ನ ಶೇಪ್ ಔಟ್ ಮಾಡ್ತಾರಾ ಚೆನ್ನಾಗಿ ಹೇರ್ ಕಟ್ ಮಾಡ್ತಾರಾ ನೋಡೋಣ. ಓಕೆ, ಇನ್ಫ್ಯಾಕ್ಟ್ ಇದು ನಮ್ಮ ಊರಲ್ಲೆಲ್ಲ ಜಾತ್ರೆ ಅಂತ ಆಗಿದ ತಕ್ಷಣ ಅಥವಾ ಜಾತ್ರೆ ಏನಾದರೂ ಒಂದು ದೇವಸ್ಥಾನ ಅದು ಅಲ್ಲೇನಾದ್ರು ಫಂಕ್ಷನ್ಗಳು ಆ ಥರದ್ದೆಲ್ಲ ಆದಾಗ ಇದು ತುಂಬ ಫೇಮಸ್ ಆ್ಯಕ್ಚುಲಿ. ಚರ್ಮುರಿ ಸ್ಟಾಲನ್ನೇ ನಾವು ಹುಡ್ಕೊಂಡು ಹೋಗ್ತಾ ಇದ್ದಿದ್ದು. ಹೌದೌದೌದು, ಬರೀ ಚಿಪ್ಸ್ ತಿಂದ್ರೆ ಹೊಟ್ಟೆಯಲ್ಲಿ ಫುಲ್ ಆಗುತ್ತೆ. ಹಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್. ನೀವು ಮೊದಲನೇ ಸರಿ ನನ್ನ ಬ್ಲಾಗ್ ನೋಡೋರಾದರೆ ನನ್ನ ಹೆಸರು ಪ್ರಜ್ಞಾ ಜೈನ್, ನಾನು ಕೆನಡಾದಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ. ರೇಯನ್ ಸೇ ಹಾಯ್. ಹಾಯ್, ಗುಡ್ ಮಾರ್ನಿಂಗ್. ರೇಯನ್ಸ್ಗೆ ಇವತ್ತು ಯಾರು ಹೇರ್ ಕಟ್ ಮಾಡ್ತಾ ಇರೋದು? ರೇಯನ್ಸ್ಗೆ ಹೇರ್ ಕಟ್ ಮಾಡೋದು ಇಷ್ಟನಾ? ರೇಯನ್ಸ್, ನಿಂಗೆ ಹೇರ್ ಕಟ್ ಇಷ್ಟನೇ ಇಲ್ವಾ? ಮನೇಲಿ ಮಾಡೋದು ಇಷ್ಟನಾ ಹೊರಗಡೆ ಮಾಡೋದು ಇಷ್ಟನಾ? ನೀನು ಹೊರಗಡೆ ಹೇರ್ ಕಟ್ ಮಾಡ್ಬೇಕಾದ್ರೆ ಅಳ್ತೀಯಾ? ಇವತ್ತಪ್ಪ ನಿನ್ನ ಶೇಪ್ ಔಟ್ ಮಾಡ್ತಾರಾ ಚೆನ್ನಾಗಿ ಹೇರ್ ಕಟ್ ಮಾಡ್ತಾರಾ ನೋಡೋಣ. ಓಕೆ, ಹೆಂಗೆಂಗೋ ಮಾಡಿದ್ರೆ ಆಮೇಲೆ ಹೆಂಗೆಂಗೋ ಮಾಡಿದ್ರೆ ಇನ್ನೊಂದ್ಸಲಿ ಕುಲ್ಲವನ್ನಿದೆ ತುಂಬ ಮಾಡೋದಷ್ಟೇ. ಈ ನನ್ನ ಮಗನಿಗೆ ಹೇರ್ ಕಟ್ ಅಂದರೆ ಆಗೋದಿಲ್ಲ. ಈಗಲೂ ಸಲೂನ್ಗೆ ಹೋಗಿ ಹೇರ್ ಕಟ್ ಮಾಡೋದಂದರೆ ಬ್ಯಾ ಅಂತ ಅಳ್ತಾನೆ, ಸೈರನ್ ಕೊಟ್ಟು ಅಷ್ಟು ಜೋರಾಗಿ ಅಳ್ತಾನೆ. ಸೊ ಇವತ್ತು ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಖುಷಿಯಾಗಿದೆ ಅಲ್ವಾ ರೇಯಾನ್ಶ್? ಮನೆಯಲ್ಲೇ ಹೇರ್ ಕಟ್ ಮಾಡ್ತಾ ಇರೋದು ಖುಷಿ ಆಗ್ತಾ ಇದೆಯಾ? ಇನ್ನು ಯಾವಾಗಲೂ ಮನೆಯಲ್ಲೇ ಮಾಡೋಣ, ಮನೆಯಲ್ಲೇ ಮಾಡೋಣ ಇನ್ನು ಯಾವಾಗಲೂ. ಓಕೆನಾ? ಸೊ ಹೇರ್ ಕಟ್ ಆಗಿ ಇಲ್ಲಿ ಮಿಕ್ಸ್ಚರ್ ತಿಂತ ಕೂಸಿದ್ದಾರೆ ಒಬ್ಬರು. ಹೇರ್ ಕಟ್ ಚೆನ್ನಾಗಾಯ್ತದೆ ಏನ್ಶ್? ಇವಾಗ ಓಕೆ ಅಲ್ಲ? ಮುಖಕ್ಕೆ ಬೀಳ್ತಿದ್ದೆಲ್ಲ ಸ್ವಲ್ಪ ಹೋಯ್ತು, ಸಾಕಲ್ಲ ಅಷ್ಟು? ಇವಾಗ ಮುಖಕ್ಕೆ ಬೀಳ್ತಿಲ್ವಾ? ಇನ್ನು ಜುಟ್ಟು ಹಾಕೋದು ಬೇಡ ಅಲ್ಲ? ಇಲ್ಲಿ ನೋಡಿ ಇಲ್ಲಿ. ಇಸ್ ಇಟ್ ಬೆಟರ್ ನೌ? ಮನೆಯಲ್ಲ ಕಟ್ ಮಾಡೋದಂದ್ರೆ ಇಷ್ಟ. ಸ್ಯಾಲೂನಲ್ಲಿ ಬೇಡವಾ? ಸ್ಯಾಲೂನಲ್ಲಿ ಇಷ್ಟ ಆಗಲ್ವಾ? ಸ್ಯಾಲೂನಲ್ಲಿ ನನಗೆ ಹೇರ್ ಕಟ್ ಮಾಡೋದು ಇಷ್ಟ ಆಗಲ್ಲ. ಯಾಕೆ ಅವರು ಟ್ರಿಮ್ಮರಲ್ಲೆಲ್ಲ ತೆಗಿತಾರೆ ಅಂತನಾ? ಅದು ಇಷ್ಟ ಆಗಲ್ವಾ ನಿಮಗೆ ಟ್ರಿಮ್ಮರಲ್ಲಿ ತೆಗಿಯೋದು? ಅಂತ ಸೌಂಡ್ ಆಗುತ್ತೆ ಅಂತನಾ? ನಮಗಿಲ್ಲಿ ಈವ್ನಿಂಗ್ ಆಗಿದೆ, ಸ್ಯಾಟರ್ಡೇ ಇವತ್ತು ವೀಕೆಂಡು. ಸೊ ಒಂದು ರೌಂಡ್ ಸುಮ್ಮನೆ ಒಂದು ವಾಕ್ ಹೋಗೋಣ ಅಂತ ಹೊರಟಿದ್ದೀವಿ. ನಾವೊಂದು ಕಡೆ ಬಂದು ಕೂತ್ಕೊಂಡ್ಬಿಟ್ಟಿದ್ದೀವಿ ಅಲ್ಲ ರೇಯನ್? ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ? ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ? ಅಪ್ಪ ಒಳಗಡೆ ಸಬ್ವೆ ತೊಗೊಬರ್ತೀನಿ, ಸಬ್ವೆ ಸ್ಯಾಂಡ್ವಿಚ್ ತೊಗೊಬರ್ತೀನಿ ಅಂತ ಹೋಗಿದ್ದಾರೆ. ನಾವಿರೋದು ಏರಿಯಾ ಇದೊಂದು ಸ್ವಲ್ಪ ಇದು ಯಾರ್ಕ್ ಯೂನಿವರ್ಸಿಟಿ ಅಂತ ಒಂದು ಯೂನಿವರ್ಸಿಟಿಗೆ ಹತ್ತಿರ ಇದು. ಸೊ ಹಾಗಾಗಿ ಇಲ್ಲೆಲ್ಲ ಬರೀ ಇದು ಎಲ್ಲ ಯೂನಿವರ್ಸಿಟಿ ಕ್ಯಾಂಪಸ್ ಇದು. ಆ್ಯಂಡ್ ಕ್ಯಾಂಪಸ್ ಒಳಗಡೆ ಫುಡ್ ಕ್ಯಾಂಪಸ್, ಫುಡ್ ಕೋರ್ಟ್ ಆ ಥರ ಎಲ್ಲ ಇದೆ. ಸೊ ಹಂಗಾಗಿ ಇವಾಗ ಯಾರೂ ಇರಲಿಲ್ಲ. ಸೊ ನಾವು ನಿಮಗೂ ಬಂದ್ವಲ್ಲ ಅಂತ ಒಂದು ಸಬ್ವೆ ಸ್ಯಾಂಡ್ವಿಚ್ ತೊಗೊಂಡು ಹೋಗೋಣ ಅಂತ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರು ಬರೋಕ್ಕೆ. ಆ್ಯಂಡ್ ಇಲ್ಲಿ ಕಾಣ್ತಾ ಇರೋ ಸೇಮ್ ಬಿಲ್ಡಿಂಗ್ಸ್ ಇದೆಲ್ಲನೂ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗೆ ಇರೋವಂಥ ಹಾಸ್ಟೆಲ್ಗಳು, ರೂಮ್ಗಳ ಥರ ಎಲ್ಲ ಸ್ಟೂಡೆಂಟ್ಸ್ಗೆ ಸ್ಟೇ ಮಾಡೋಕ್ಕಿರೋ ಅಂತ ಇರೋವಂಥ ರೂಮ್ಗಳು.
ಸೊ ಇದೇ ಲೇಕ್ ಹಿಂಗೆ ಹುಡ್ಕೊಂಡು ಯಾವುದೋ ಗುಡ್ಡೆ ಒಳಗಡೆ ಎಲ್ಲ ಹೋಗ್ಬಿಟ್ಟು ಈ ಲೇಕ್ ಹುಡ್ಕಿದ್ವಿ ಹೆಂಗೆ ಹೋಗೋದು ಒಳಗೆ ಅಂತ. ಸೊ ಅಲ್ಲಿಂದೆಲ್ಲ ಹೋಗಿ ಅಲ್ಲಿ ತನಕ ಹೋಗಿ ಒಂದು ರೌಂಡ್ ಬಂದ್ವಿ. ಅಂತೂ ಇಂತೂ ಒಂದು ಲೇಕ್ ಕಂಡು ಹಿಡಿದ್ವಿ ಇವತ್ತು ನಾವು, ಮನೆ ಹತ್ರನೇ ಆ್ಯಕ್ಚುಲಿ. ಇಲ್ಲ ಅಲ್ಲೇ ಇದೆ ಆ್ಯಕ್ಚುಲಿ ನಮ್ಮ ಮನೆ. ಸೊ ಎಕ್ಸಾಕ್ಟ್ ಸ್ವಲ್ಪ ಆಪೋಸಿಟಲ್ಲೇ ಇಲ್ಲೊಂದು ಲೇಕ್ ಸಿಕ್ತು ಇವತ್ತು ವಾಕ್ ಮಾಡ್ಕೊಂಡು ಬಂದಿದ್ದಕ್ಕೆ ಅಲ್ವಾ ರೀ ಯಾಶ್? ಡಕ್ ನೋಡಿದೆ ಅಲ್ಲ ಲೇಕಲ್ಲಿ, ಚೆನ್ನಾಗಿತ್ತಲ್ಲ. ಆ್ಯಂಡ್ ತೊಗೊಂಡಿದ್ದಿದ್ದು ಸಬ್ವೇನ ಗುಳುಮ್ ಮಾಡಿ ಸುಮ್ಮನೆ ಇಲ್ಲಿ ಒಂದು ಶೇಡಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ಚೆನ್ನಾಗಿ ಗಾಳಿ ಬರ್ತಾ ಇದೆ ಅಂತ, ಮಲ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ಅಲ್ಲೇ ಹಿಂದ್ಗಡೆ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಬಿಲ್ಡಿಂಗ್ ಒಂದು ದೊಡ್ಡದು 2-3 ಕಾಣಿಸ್ತಾ ಇದೆ. ಅದರಲ್ಲೇ ಒಂದು ಬಿಲ್ಡಿಂಗ್ ನಮ್ಮ ಮನೆ, ನಮ್ಮದು ಅದೇ ಅದರಲ್ಲೇ ಇರೋದು ಒಂದು ಮನೆ ಬಿಲ್ಡಿಂಗ್, ಆ ಬಿಲ್ಡಿಂಗಲ್ಲೇ. ಸೊ ತುಂಬ ಒಂದು ಖುಷಿ ಆಯ್ತು ಇವತ್ತು ಹೊರಗಡೆ ಬಂದಿದ್ದು ಅಲ್ವಾ ರೇಯಾನ್? ಇವ್ರು ನೋಡಿ ಇಲ್ಲಿ ಇವರು ಚಿಪ್ಸ್ ಸೇವನೆ ಮಾಡ್ತಾ ಇದ್ದಾರೆ. ಒಳ್ಳೆ ಪಿಕ್ನಿಕ್ ಬಂದಿರೋ ಥರ ಆಗಿದೆ. ಬಂದಿರೋದು ಮನೆಯಿಂದ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ, ಅರ್ಧ ಕಿಲೋಮೀಟ್ರ್ ಬಂದುಬಿಟ್ಟು ಪಿಕ್ನಿಕ್ ಮಾಡ್ತಾ ಇದ್ದೀವಿ ನಾವಿಲ್ಲಿ ಅಲ್ವೇನೋ? ಚಿಪ್ಸು ಚೆನ್ನಾಗಿತ್ತು, ಫುಲ್ ಆಗಿ. ಹೌದೌದೌದು, ಬರೀ ಚಿಪ್ಸ್ ತಿಂದ್ರೆ ಹೊಟ್ಟೆಯಲ್ಲಿ ಫುಲ್ ಆಗುತ್ತೆ ಅಲ್ವಾ? ಈಗ ಮನೆಗೆ ಹೋಗಿ ಊಟ ಮಾಡಿದ್ರೆ ಹೊಟ್ಟೆ ಫುಲ್ ಆಗುತ್ತೆ. ಅದು ಹಂಗೆ, ಅದ್ರಲ್ಲಿ ಗಾಳಿನೇ ಜಾಸ್ತಿ ಇರೋದು, ಚಿಪ್ಸ್ ಇರೋದಿಲ್ಲ ಅದಕ್ಕೆ. ಸೊ ಈವ್ನಿಂಗ್ ವಾಕ್ ಮುಗಿಸ್ಕೊಂಡು ಬಂದು ಇವಾಗ ನಮ್ಮ ಮನೇಲಿ ಇವಾಗ ಬಹು ಬೇಡಿಕೆಯಿಂದ ನಮಗೆ ಚರ್ಮುರಿ ಆಗಬೇಕು ಅಂತ ಒಂದು ಬೇಡಿಕೆ ಬಂದಿದೆ. ಚರ್ಮುರಿ ಅಂತ ಹೇಳಿದರೆ ಇದು ನಮ್ಮ ಮಂಗಳೂರು ಸ್ಪೆಷಲ್, ಚುರುಮುರಿ ಅಂತಲೂ ಹೇಳ್ಬೋದು. ಆದರೆ ನಾವು ತುಳುವಲ್ಲಿ ತುಳು ದಕ್ಷಿಣ ಕನ್ನಡ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಚರ್ಮುರಿ ಅಂತಲೇ ಹೇಳೋದು ನಾವು ಇದಕ್ಕೆ. ಏನಂದರೆ ಇದು ಮಂಡಕ್ಕಿಯಲ್ಲಿ ಮಾಡುವಂಥ ಸ್ಪೆಷಲ್ಲು. ಮಂಡಕ್ಕಿ ಒಂದೊಂದು ಕಡೆ ಒಂದೊಂದು ಥರ ಫೇಮಸ್ಸು, ಮಂಗಳೂರಲ್ಲಿ ಚರ್ಮುರಿ ಅಂತ ಫೇಮಸ್ಸು. ಆ್ಯಂಡ್ ಇದು ಮಾಡೋದು ಸಹ ಭಯಂಕರ ಸುಲಭ ಏನಿಲ್ಲ. ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೇನೆ ಅಷ್ಟು, ತೆಂಗಿನೆಣ್ಣೆ. ಯಾಕಂತ ಹೇಳಿದ್ರೆ ನಾವು ಮಂಗಳೂರು ಕಡೆ ಎಲ್ಲ ಜಾಸ್ತಿ ತೆಂಗಿನೆಣ್ಣೆನೇ ಯೂಸ್ ಮಾಡೋದು ಅಡುಗೆಗೆ. ಸೊ ಹಾಗಾಗಿ ನಾನು ತೆಂಗಿನೆಣ್ಣೆನೇ ಇಟ್ಕೊಂಡಿದ್ದೇನೆ. ನೀವು ಬೇರೆ ಎಣ್ಣೆಲೂ ಮಾಡ್ಬೋದು. ಆ್ಯಂಡ್ ಇದು ಮಾಡೋದು ಸಹ ತುಂಬ ಈಸಿ, ಏನಿಲ್ಲ. ಒಂದು ಸ್ವಲ್ಪ ಎಣ್ಣೆ ಇಟ್ಕೊಂಡು ಆನಿಯನ್ನು, ಆಮೇಲೆ ಟೊಮೆಟೊ, ಆಮೇಲೆ ಒಂದು ಸ್ವಲ್ಪ ಕ್ಯಾರೆಟ್ ತುರಿ, ಆಮೇಲೆ ಮಾವಿನಕಾಯಿ ಇದ್ದಿದ್ದಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು. ಆದರೆ ಮಾವಿನಕಾಯಿ ಇಲ್ಲ ನಮ್ಮ ಮನೆಯಲ್ಲಿ ಇವತ್ತು, ಹಾಗಾಗಿ ಮಾವಿನಕಾಯಿ ಹಾಕಿಲ್ಲ. ಅದ್ರ ಬದಲು ಒಂದು ಸ್ವಲ್ಪ ನಿಂಬೆಹಣ್ಣು ಇಟ್ಕೊಳ್ಳೋದು. ಆಮೇಲೆ ಒಂದು ಸ್ವಲ್ಪ ಕಡಲೆ ಅಂದರೆ ನಮ್ಮ ಪೀನಟ್ ಸ್ವಲ್ಪ ಹುರ್ಕೊಂಡು ಹಾಕಿದ್ರೆ ಚರ್ಮುರಿ ರೆಡಿ ಆಗುತ್ತೆ. ಇನ್ಫ್ಯಾಕ್ಟ್ ಇದು ನಮ್ಮ ಊರಲ್ಲೆಲ್ಲ ಜಾತ್ರೆ ಅಂತ ಆಗಿದ ತಕ್ಷಣ, ಅಥವಾ ಜಾತ್ರೆ ಏನಾದರೂ ಒಂದು ದೇವಸ್ಥಾನ ಅದು ಅಲ್ಲೇನಾದ್ರು ಫಂಕ್ಷನ್ಗಳು ಆ ಥರದ್ದೆಲ್ಲ ಆದಾಗ ಇದು ತುಂಬ ಫೇಮಸ್ ಆ್ಯಕ್ಚುಲಿ. ಚರ್ಮುರಿ ಸ್ಟಾಲನ್ನೇ ನಾವು ಹುಡ್ಕೊಂಡು ಹೋಗ್ತಾ ಇದ್ದಿದ್ದು. ಇನ್ಫ್ಯಾಕ್ಟ್ ಇದು ಕೊಂಕಣಿಗರು ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಪ್ರಭು ಚರ್ಮುರಿ ಅಂತ ಒಂದು ಫೇಮಸ್ ಇರ್ತಾ ಇತ್ತು. ಸೊ ನಾವು ಯಾವಾಗಲೂ ಪ್ರಭು ಚರ್ಮುರಿ ಸ್ಟಾಲ್ ಹುಡ್ಕೊಂಡು ಹೋಗ್ತಿದ್ವಿ ಎಲ್ಲಿದೆ ಅಂತ. ಸೊ ಅದೊಂಥರ ಫೇಮಸ್ ಪ್ರಭು ಚರ್ಮುರಿ ಅಂತ. ಸೊ ಹಾಗಾಗಿ ಕೊಂಕಣಿಗರು ಇದನ್ನು ಮಾಡೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಆ್ಯಕ್ಚುಲಿ. ಸೊ ಇವತ್ತು ಚರ್ಮುರಿ ಮಾಡ್ತಾ ಅದು ನೆನಪಾಯಿತು ನನಗೆ, ಜಾತ್ರೆ ಟೈಮಲ್ಲೆಲ್ಲ ಹೋಗಿ ತಿಂತಾ ಇದ್ದಿದ್ದು. ಸೊ ನಮ್ಮ ಕ್ವಿಕ್ ಚರ್ಮುರಿ ರೆಡಿ ಆಯಿತು. ಅದನ್ನು ನಾವು ಪೇಪರಲ್ಲೇ ಹಾಕೊಂಡು ಯಾವ ಥರ ಕೊಡ್ತಾರೆ ಅದೇ ಥರ ಹಾಕೊಂಡು ಇವತ್ತು ಆ ಫೀಲಲ್ಲೇ ತಿನ್ನೋಣ ಅಂತ ಹಾಕೊಂಡಿದ್ದೀವಿ. ಸೊ ಇದಾಗಿತ್ತು ಇವತ್ತಿನ ನಮ್ಮ ಕ್ವಿಕ್ ವೀಕೆಂಡ್ ವ್ಲಾಗ್ ಅಲ್ವಾ ಯಶ್? ಸೊ ಅಲ್ಲಿ ನೆಕ್ಸ್ಟ್ ಇನ್ನು ಮುಂದಿನ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀವಿ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.